ಸಮುದ್ರ ಪಾಲಾಗುತ್ತಿದ್ದ ಒಂದೇ ಕುಟುಂಬದ 4ರನ್ನ ರಕ್ಷಿಸಿದ ಘಟನೆ ಉಳ್ಳಾಲದ ಮೊಗವೀರಪಟ್ಟಣದಲ್ಲಿ ನಡೆದಿದೆ. ಶಿವಾಜಿ ಜೀವರಕ್ಷಕ ಈಜುಗಾರ ಸಂಘ ಉಳ್ಳಾಲ ಇದರ ಸದಸ್ಯ ಕುನಾಲ್ ಅಮೀನ್ ಮತ್ತು ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕಿರಣ್ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಸಮುದ್ರ ಪಾಲಾಗುತ್ತಿದ್ದ 4ರನ್ನ ರಕ್ಷಿಸಿದ್ದಾರೆ. ಉಳ್ಳಾಲ ದರ್ಗಾವನ್ನು ನೋಡಲು ಧಾರವಾಡದ ನಿಜಾಮುದ್ದೀನ್ ಕಾಲೋನಿಯಿಂದ ಆಗಮಿಸಿದ ಕುಟುಂಬ ಬಳಿಕ ಸಮುದ್ರ ಕಿನಾರೆಗೆ ತೆರಳಿದ್ರು. ಸಮುದ್ರ ದಡದಲ್ಲಿ ಆಡುವಾಗ ಅಲೆಯ ಅಬ್ಬರಕ್ಕೆ ಕೊಚ್ಚಿ ಹೋಗಿದ್ದಾರೆ. ತಕ್ಷಣ ಗಮನಿಸಿದ ಶಿವಾಜಿ ಜೀವರಕ್ಷಕ ಈಜುಗಾರ ಸಂಘದ ಸದಸ್ಯರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಸಮುದ್ರ ಪಾಲಾಗುತ್ತಿದ್ದ 4ರನ್ನು ರಕ್ಷಿಸಿದ್ದಾರೆ. ಇವರ ಸಾಹಸಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. कितना आदमी आए थे आप लोग? 5 आदमी. 5 आदमी. और औरत का नाम क्या? मेरा औरत का नाम हाँ रेशमा. रेशमा. और उसके साथ कौन पूरा थे पानी में? वो हमारा एक लड़का भांजे है था, ना? भांजा एक. हाँ भांजे का नाम क्या? वो निजाम. निजाम. और वो भांजे का नेम? इस्मा. इस्मा. बेंगलोर में किधर है? बेंगलोर है ना? बेंगलोर नहीं, हमारा धारवाड़ है. धारवाड़. धारवाड़ किधर है? धारवाड़ निजामुद्दीन कॉलोनी. निजामुद्दीन कॉलोनी. और कब आए थे आप लोग इधर? आज सुबह है.